ಅಡುಗೆಗೆ ಉಪ್ಪು ಖಾರ ಜಾಸ್ತಿ ಆದರೆ ಅದನ್ನ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ನಾವು ಸರಿ ಮಾಡ್ಬೋದು. ಅದು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಟಿಪ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೆಕ್ಸ್ಟ್ ನಾವು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಸಾಂಬಾರು ಪದಾರ್ಥ, ಕರಿ, ಮಸಾಲೆಗಳಿಗೆ ಉಪ್ಪು ಜಾಸ್ತಿ ಆದರೆ ಅದನ್ನ ಅಡ್ಜಸ್ಟ್ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ತುಂಬಾ ಸುಲಭದ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ತುಂಬ ಸುಲಭದ ಏನು ಅಂತಂದರೆ ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡುವಂಥದ್ದು. ಸ್ವಲ್ಪ ದಪ್ಪ ಇದ್ದರೆ ಆರಾಮ್ಸೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ಮತ್ತೆ ಕುದಿಸಬೇಕು. ಒಂದ್ಸರಿ ನೀವು ನೀರು ಹಾಕಿದ್ರಿ ಅಂತಂದರೆ ಅದನ್ನ ಕುದಿಸ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಯಾಕಂತಂದರೆ ನೀರು ತಣ್ಣಗಿರುತ್ತೆ ಅಲ್ವಾ, ಅದರಿಂದ ಕುದಿಸ್ಕೊಂಡು ಅಡ್ಜಸ್ಟ್ ಮಾಡಿದಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಸರಿಯಾಗಿ ಹೋಗುತ್ತೆ. ಎರಡನೇ ಟಿಪ್ಸ್ ಏನು ಅಂತಂದರೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳುವಂಥದ್ದು. ಮೊಸರು ಹಾಕೋದ್ರಿಂದ ನಾವು ಮೊಸರನ್ನು ವೆಜ್ಜಿಗೆ ಕೂಡ ಹಾಕ್ಬೋದು, ನಾನ್ ವೆಜ್ ಪದಾರ್ಥಗಳಿಗೆ ಕೂಡ ಆರಾಮ್ಸೆ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಮೊಸರು ಹಾಕೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಮೊಸರನ್ನು ಹಾಕಿ ಕಲಸ್ಕೊಳ್ಳೋದು, ಬೇರೆ ಏನು ಮಾಡುವಂಥದ್ದಿಲ್ಲ. ಈಗ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಇದು ನಿಮಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಅದು ಆಲೂಗಡ್ಡೆನ ಕಟ್ ಮಾಡಿ ಹಾಕುವಂಥದ್ದು. ಹಸಿ ಆಲೂಗಡ್ಡೆ ಬೇಕಾದರೂ ಆಗುತ್ತೆ ಅಥವಾ ಬೇಯಿಸಿರೋದು ಕೂಡ ಆಗುತ್ತೆ. ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಆ ಪೀಸ್ಗಳನ್ನು ಈ ಮಸಾಲ ಅಥವಾ ಸಾಂಬಾರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು. ಅವಾಗೇನು ಅಂತಂದರೆ ಉಪ್ಪು ಮತ್ತು ಖಾರ ಆಲೂಗಡ್ಡೆಗೆ ಎಳ್ಕೊಂಡಿರುತ್ತೆ. ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಹಾಕಿದರೆ, ಹಿಸುಕಿ ಬಿಟ್ಟು ಹಾಕಿದರೆ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನಾವು ಆ ಸಾಂಬಾರು ಮತ್ತು ಕರಿಯಲ್ಲಿ ಬಿಟ್ಬಿಡ್ಬೋದು. ಒಂದು ವೇಳೆ ಹಸಿ ಆಲೂಗಡ್ಡೆನ ಹಾಕಿದರೆ ನಾವು ಇದನ್ನ ತೆಗೆದ್ಬಿಡ್ಬೋದು. ಇನ್ನೊಂದು ಅದ್ಭುತ ಟಿಪ್ಸ್ ಏನು ಅಂತಂದರೆ ಟೊಮೆಟೊ ಇರುತ್ತಲ್ವ, ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಂದ್ಸರಿ ಬೇಯಿಸ್ಕೋಬೋದು, ಕುದಿಸ್ಕೋಬೋದು. ಇಲ್ಲ ಟೊಮೆಟೊದು ಪೇಸ್ಟ್ ಮಾಡಿ ಹಾಕಿ ನಾವು ಕರಿ ಅಥವಾ ಮಸಾಲೆಗಳನ್ನು ಕುದಿಸ್ಕೋಬೇಕು. ಆವಾಗ ಕೂಡ ಉಪ್ಪು ಖಾರ ಜಾಸ್ತಿ ಆಗಿರೋದು ಅಡ್ಜಸ್ಟ್ ಆಗುತ್ತೆ ನಾವು ಟೊಮೆಟೊ ಪೇಸ್ಟ್ ಹಾಕೋದ್ರಿಂದ. ಇನ್ನೊಂದು ಏನು ಅಂತಂದರೆ ಸ್ವಲ್ಪ ವೆನಿಗರ್ ಬೇಕಾದರೂ ಹಾಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಅಡ್ಜಸ್ಟ್ ಆಗುತ್ತೆ, ಬಟ್ ಹುಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೊಂದು ಅದ್ಭುತವಾಗಿರೋ ಟಿಪ್ಸ್ ಏನು ಅಂತಂದರೆ ಗೋಧಿ ಹಿಟ್ಟಿರುತ್ತಲ್ವ, ಚಪಾತಿ ಉಂಡೆ ಮಾಡ್ಕೊತೀವಲ್ವ, ಆ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಉಂಡೆ ಮಾಡಿಕೊಂಡು ಇದನ್ನ ಇದೆಯಲ್ವ ಈ ಪದಾರ್ಥ ಅಥವಾ ಮಸಾಲ, ಕರಿ, ಸಾಂಬಾರಿಗೆ ಅದ್ದಿಬಿಟ್ಟು ಅಂದರೆ ಅದರಲ್ಲಿ ಮುಳುಗಿಸಿ ಇಟ್ಬೇಕು. ಒಂದು ಅರ್ಧ ಗಂಟೆ ಆದರೂ, ಅರ್ಧ ಗಂಟೆ ಬೇಡ, ಒಂದು ಕಾಲು ಗಂಟೆ ಬಿಟ್ಬಿಡಿ. ಏನಾಗುತ್ತೆ ಅಂತಂದರೆ ಖಾರ ಮತ್ತು ಉಪ್ಪು ಆ ಹಿಟ್ಟಿನ ಉಂಡೆ ಇರುತ್ತಲ್ವ ಅದಕ್ಕೆ ಹೇಳ್ಕೊಳ್ಳುತ್ತೆ. ಅದನ್ನ ಆಮೇಲೆ ತೆಗೆದು ಬಿಡಬೇಕು, ನಾವು ಪದಾರ್ಥದಲ್ಲೇ ಬಿಡುವಂಗಿಲ್ಲ. 10-15 ನಿಮಿಷ ಬಿಟ್ಟು ತೆಗೆದುಬಿಡ್ಬೋದು. ಜಾಸ್ತಿ ಹೊತ್ತು ಇಡಬೇಡಿ. ಮತ್ತು ತುಂಬ ಬಿಸಿ ಇರುವಾಗ ಕೂಡ ಈ ಹಿಟ್ಟಿನ ಉಂಡೆನ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂತಂದರೆ ಅದು ಕದಡಿ ಅಂದರೆ ಮಿಕ್ಸಾಗಿ ಹೋಗುತ್ತೆ. ಆದ್ದರಿಂದ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಹಾಕಿ ತೆಗೆದುಬಿಡ್ಬೋದು. ತುಂಬಾ ಪರ್ಫೆಕ್ಟಾಗಿ ಉಪ್ಪು ಖಾರ ಅಡ್ಜಸ್ಟ್ ಆಗುತ್ತೆ. ಇದಲ್ಲದೆ ಕೋಕೋನಟ್ ಇರುತ್ತಲ್ವ, ಕಾಯಿ ತುರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ರೆ, ಅಂದರೆ ಕಾಯಿ ತುರಿಯನ್ನು ಹಾಲು ತೆಗೆದು ಹಾಕಿದ್ರೂ ಉಪ್ಪು ಅಡ್ಜಸ್ಟ್ ಆಗುತ್ತೆ, ಉಪ್ಪು ಖಾರ ಅಡ್ಜಸ್ಟ್ ಆಗುತ್ತೆ. ಅಥವಾ ಕಾಯಿ ತುರಿನ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಹಾಕಿದರೂ ಕೂಡ ಖಾರ ಮತ್ತು ಉಪ್ಪು ಅಡ್ಜಸ್ಟ್ ಆಗುತ್ತೆ. ಸಾಂಬಾರು ಥರ, ಸಾರು ಥರ ಇದ್ದರೆ ನಾನು ಇಲ್ಲಿ ಹೇಳಿರುವಂಥ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡ್ಬೋದು. ಒಂದು ವೇಳೆ ಡ್ರೈ ಐಟಮ್ ಆದರೆ ನಾವು ಅವಾಗ ಏನು ಮಾಡ್ಬೋದು ಅಂತಂದರೆ ಕಾಯಿ ತುರಿಯಲ್ಲಿ ಅಡ್ಜಸ್ಟ್ ಮಾಡೋದು ತುಂಬಾ ಬೆಸ್ಟ್. ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕಿಬಿಟ್ರೆ ಇದೆಯಲ್ವ, ಸ್ವಲ್ಪ ಹುರಿದುಕೊಂಡು ಗ್ರೈಂಡ್ ಮಾಡಿಬಿಟ್ಟು ಹಾಕಿದರೆ ಉಪ್ಪು ಖಾರ ಅಡ್ಜಸ್ಟ್ ಆಗುತ್ತೆ. ಸೊ ಮೊಸರು ಕೂಡ ಹಾಕೋಬೋದು, ಅಂದರೆ ಗ್ರೇವಿ ಟೈಪ್ ಇದ್ದರೆ ಮೊಸರನ್ನು ಬೇಕಾದರೂ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಇವಿಷ್ಟು ಉಪ್ಪು ಮತ್ತು ಖಾರ ಜಾಸ್ತಿ ಆದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇರುವಂಥ ಟಿಪ್ಸ್ಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.